ಹಲೋ, ಹೇಳಿ. ಹಲೋ, ಶಾರ್ಟ್ ಮೂವಿಗೊಂದು ಸ್ಟೋರಿ ಬೇಕಿತ್ತು, ನಿಮ್ಮನ್ನು ಮೀಟ್ ಆಗ್ಬೋದಾ? ಹಾಂ, ಓಕೆ, ಬನ್ನಿ. ಹಾಯ್, ಅವತ್ತು ಕಾಲ್ ಮಾಡಿದ್ದೆ ಅಲ್ಲ, ಶಾರ್ಟ್ ಮೂವಿಗೆ ಸ್ಟೋರಿ ಬೇಕಂತ. ಹೇಳ್ತೀರಾ? ಇದೇ ಜಾಗದಲ್ಲಿ ನಡೆದ ಸ್ಟೋರಿ ಉಂಟು ಅಂತ, ಅದನ್ನು ನಾನು ಹೇಳ್ತೇನೆ. ಅವತ್ತು ಇದೇ ಜಾಗದಲ್ಲಿ ಒಬ್ಬ ಕೊಲೆ ಮಾಡಿ ಓಡಿ ಹೋಗಿದ್ದ. ಆ ಸ್ಟೋರಿ ಇವಾಗ ಹೇಳ್ತೇನೆ. ಯಾರು? ನನ್ನ ಮನೆ. ಯಾರು ಹೇಳಿದ್ರು ಇದು ನನ್ನ ಮನೆ? ಇದು ನನ್ನ ಮನೆ. ಓಡಿ ಹೋಗಿದ್ದವ ಮತ್ತೆ ಬಂದ. ಆದರೆ ಈ ಸಲ ಅವನನ್ನು ಯಾರೂ ಸೇರಿಸಿಕೊಳ್ಳುತ್ತಿರಲಿಲ್ಲ. ಆಗ ಸರಿಯಾದ ಜಾಗಕ್ಕೆ ಬಂದಿದ್ದೀಯ. ನಿನ್ನನ್ನು ಕೂಡ ಅಲ್ಲೇ ಒತ್ತಿಸೋದು. ನನ್ನ ತಮ್ಮನನ್ನು ಕೊಂದು ನೀನು ಓಡಿ ಹೋದ ಕೂಡಲೇ ನಿನ್ನನ್ನು ಬಿಡ್ಲಿಕ್ಕಾಗ್ತದವಾ? ನಿನ್ನ ಅಪ್ಪ ಸೂಸೈಡ್ ಮಾಡಿದ, ಆದರೆ ಒತ್ತಿಸಿದ್ದು ಅದೇ ಜಾಗದಲ್ಲಿ. ನಾನಲ್ಲ.
ಹಾಗಾದರೆ ಅವನ ತಮ್ಮನನ್ನು ಯಾಕೆ ಕೊಂದದ್ದು? ಅದೊಂದು ದೊಡ್ಡ ಕತೆ, ಅದನ್ನು ನಿಮಗೆ ಇನ್ನೊಮ್ಮೆ ಹೇಳ್ತೇನೆ.